ಪನ್ಲೆ. KN Properties presents Namma Super Singer Bale Pada Panle powered by Citadel Developers. ನಮ್ಮ ಕಾರ್ಯಕ್ರಮದ co-sponsors ಆಗಿದ್ದಾರೆ Sun Premium Refined Sunflower Oil, Malaika the Saree Shop, ಸಂತೋಷ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್. ಇದರ ಜೊತೆಗೆ ನಮ್ಮ ಸ್ಪಾನ್ಸರ್ಸ್ ಆಗಿದ್ದಾರೆ ವಿಸ್ಮಯ ಇನ್ಫರ್ಟೈನ್ಮೆಂಟ್ ಪಾರ್ಕ್ ಕಣ್ಣೂರು, ಮೆಡ್ಫಾಸ್ಟ್ ಸಿರಮಿಕ್ಸ್ ಬಂದರ್ ಮಂಗಳೂರು, ಉಷಾ ಜ್ಯುವೆಲ್ಲರ್ಸ್ BC ರೋಡ್. ಇವರಿಗೆಲ್ಲರಿಗೂ ಥ್ಯಾಂಕ್ಸ್ ಅನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೀತಾ ಇದ್ದೇವೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನನಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ತುಂಬಾ ಸೀಕ್ರೆಟ್ಸ್ ಹೇಳಿದ್ದಾರೆ, ಆದ್ರೆ ನಾನು ನಿಮ್ಗೆ ಹೇಳಬಾರ್ದು ಅಂತ ಪ್ರಾಮಿಸ್ ಅನ್ನು ಕೂಡ ತಗೊಂಡಿದ್ದಾರೆ. ಸೊ ಐ ಡೆಫಿನೆಟ್ಲಿ ಕೀಪ್ ಅಪ್ ದ ಪ್ರಾಮಿಸಸ್. ಏನು ಹೇಳ್ದೆ ಅವ್ರ ಹೆಸರು ಮಾತ್ರ ಹೇಳ್ತಾ ಇದ್ದೀನಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿ ಕನ್ಸಿಸ್ಟೆಂಟ್ ಸಿಂಗರ್ ಆಫ್ ನಮ್ಮ ಫ್ಯಾಮಿಲಿ, ದಟ್ ಇಸ್ ದ ಸಿಂಗರ್ ನಿಹಾಲ್ ಟೌರೋ ಫ್ರಮ್ ಮೂಡ್ಬಿದ್ರಿ. ಹೇಳ್ತಾರಲ್ಲ ತಂದೆ ತಾಯಿಯ ಮಕ್ಕಳ ಮೊದಲ ಗುರು, ಹಾಗೆ ನಿಹಾಲಿಗೆ ನಿಹಾಲ್ನ ತಂದೆ ಗುರು ಹೇಳ್ಬೋದು. ಗುರುವನ್ನ ಮೀರಿಸಿದ ಶಿಷ್ಯ, ತಂದೆ ತಾಯಿಯ ಮುದ್ದಿನ ಮಗ, ತಮ್ಮನ ಬೆಸ್ಟ್ ಫ್ರೆಂಡ್, ಅಜ್ಜಿಯ ಕಣ್ಮಣಿ. ಸಣ್ಣದಿರುವಾಗಲೇ ಪದ್ಯ ಹೇಳಿಕೆ ಕಲ್ತಿದ್ದಾನೆ. ಮತ್ತು ಪದ್ಯ ಅಂದರೆ ಭಾರಿ ಇಂಟ್ರೆಸ್ಟ್. ಎಲ್ಲಿ ಹೋಗಲಿ, ಮರದ ಬುಡಕ್ಕೆ ಹೋಗಲಿ, ಅಲ್ಲಿ ಸಹ ಹೇಳುವುದು. ಕಿರಿಯ ವಯಸ್ಸಿನಲ್ಲೇ ಸಂಗೀತದ ಗೀಳು ಹಿಡಿಸಿಕೊಂಡ ಈತ ಸಂಗೀತ ಕ್ಷೇತ್ರದಲ್ಲಿ ಅಪ್ರತಿಮ ಪ್ರತಿಭೆ ತೋರುತ್ತಿರುವ ನಕ್ಷತ್ರ. ಇರುವಾಗಲೇ ಆಡಲಿಕ್ಕೆ ಶುರು ಮಾಡಿದ. ಅಪ್ಪ ಯಾವಾಗ ಯಾವೆಲ್ಲ ಪದ್ಯಗಳನ್ನು ಹಾಡುವಾಗ ಅದನ್ನು ಕೇಳ್ತಾ ಇದ್ದ. ಹೀಗೆ 3 ವರ್ಷ ಆಗುವ ತನಕ ಅವನು ಪದ್ಯಗಳನ್ನು ಹಾಡಲಿಕ್ಕೆ ಶುರು ಮಾಡಿದ. ಹೀಗೆ ಕ್ಯಾಸೆಟಲ್ಲಿ ಕೂಡ ಅವನು ಹಾಡಲಿಕ್ಕೆ ಶುರು ಮಾಡಿದ. ಅವನಿಗೆ ಇಷ್ಟವಾದ ಒಬ್ಬ ಸಿಂಗರ್ ಇದ್ದಾನೆ, ಅಜಿತ್ ಸಿಂಗ್ ಅಂತ. ಅವನಾಗೆ ಆಡಬೇಕೆಂಬುದು ಅವನದ್ದು ತುಂಬ ಆಸೆ ಅವನಿಗೆ. खुद को तराशे मेरी नजर से तू जरा रे आंखों से तेरी क्या क्या छिपा है. ಇರುವ 24 ಗಂಟೆಯಲ್ಲಿ ಬಹುಪಾಲು ಸಂಗೀತಕ್ಕೆ ಮೀಸಲು. ಯಾವುದೋ ಒಂದು ತುಂಬ ಇಷ್ಟ ಆದರೆ ಅದಕ್ಕೆ ಒಂದು ಗುರು ಇಲ್ಲದೆ ಕಲಿಬಹುದು ಅಂತ ನನಗೆ ಈ ವಿಷಯದಲ್ಲಿ ಗೊತ್ತಾಗುತ್ತೆ. ಖ್ವಾಜಾ ಮೇರೆ ಖ್ವಾಜಾ ದಿಲ್ ಮೇ ಸಮಜಾ ಶಾಹು ಕಾ ಶಾಫು ಅಲಿ ಕಾ ದುಲಾ. ಒಂದು ಕಾರ್ಡ್ ಹಾಕಿದಾಗ ಇನ್ನೊಂದು ಕಾರ್ಡಿಗೆ ಮಿಸ್ ಮ್ಯಾಚ್ ಆಗೇ ಆಗುತ್ತೆ. ಬಟ್ ಯು ಹ್ಯಾವ್ ಡನ್ ಇಟ್. ಯು ಆರ್ ಎ ಗ್ರೇಟ್ ಸಿಂಗರ್. ಗಾನ ವಿದ್ಯಾ ಬಡಿ ಕಠಿಣ ಹೈ, ಗಾನ ವಿದ್ಯಾ ಬಡಿ ಕಠಿಣ ಹೈ. ಗಾನ ವಿದ್ಯಾ ಬಹುತ್ ಕಠಿಣ. ಆಕ್ಚುಲಿ ಕಠಿಣ. ನೀವು ಹಾಡ್ತಾ ಇದ್ರೆ ಅದು ತುಂಬಾ ಆಸಾನ್ ಅಂತ ಅನಿಸ್ತಾ ಇದೆ. 2 words is only I loved it. That's it. As simple. ಲಾಲಿ ಸುವಾಲಿ ಹಾಡಲ್ಲ ಲಾಲಿ ನನ್ನ ಚೆಲುವೆಗೆ ಸೊಗಸಾದ ಲಾಲಿ. ನಿಮ್ಗೆ ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇನ್ನೂ ಪಕ್ವತೆ ಬರಬೇಕು. ಪಕ್ವತೆ ಬಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದು ಹಾಡು. ಗರನಿ ಗರ ಗರನಿ ಗರನಿ ಗರ ಗರನಿ ಗರನಿ ಗರ ಗರನಿ ತಿರುಗಿದೆ ಧರಣಿ ನಿನ್ನ ನೋಡಿ ತರುಣಿ ಗರನಿ ಗರ ಆರ ಮಿತವಾ जन्म जन्म से हमको प्यासे आ संग मेरे गा.
मेरे ढोल ना सुन, मेरे प्यार की धुन, मेरे ढोल ना सुन। मेरे ढोल ना सुन, मेरे प्यार की धुन, मेरे ढोल ना सुन। मेरी चाहते तू फिजा में बहेंगी, जिंदा रहेंगी होके बना। मेरे ढोल ना सुन, मेरे प्यार की धुन, मेरे ढोल ना। साथी रे मर के भी तुझको चाहेगा दिल, तुझे ही बेचैनियों में आएगा दिल। साथी रे मर के भी तुझको चाहेगा दिल, तुझे ही बेचैनियों के साए में तेरी राहतों की खुशबू है, तेरे बगैर क्या जीना। मेरे रोम रोम में तू है, तेरी चूड़ियों की खन खन से मेरी सदा आती है। लम्हे जुदाइयों वाले मुश्किल बड़े ही मुश्किल है ओ पिया। सानिधा निदामा मग सनि దని సగమా। మగ సని దని సగ మగ సని దని సగమ గ మ గ సని ద మగ మ దని సని ద మగ మ దని స ని ద ని దని స ధని స ధని స ధని స మదని 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 ధని స ధని స ధని స మదని 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 స మదని స మదని స మదని స సాని దమ సాని దమ సాని దమ సాని దమ మమ గగ స సని ని స సని ని ద ని ని స సని ని ద మమ గగ ని ని స స స ని ద స స స మ ద స స मेरे ढोल ना सुन, मेरे प्यार की धुन, मेरे ढोल ना। सांसों में तेरी सरगमी है, अब रात दिन तुझे ही बेचैनियों में आएगा दिल। सांसों में तेरी सरगमी है, अब रात दिन तुझे ही बेचैनियों में आएगा दिल। तेरी केसों के साए में मेरी रातों की खुशबू है, तेरे बगैर क्या जीना। मेरे रोम रोम में तू है, तेरी जूड़ियों की कंगन से मेरी सदाएं आती है। लम्हे जुदाइयों वाले मुश्किल बड़ी ही मुश्किल है ओ पिया।
ಬದ 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 ಗಮ ಪದ ನಿರ ಸ ನಿಸ 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 ಧನಿ 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 ಪದ ಬದ 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 ಗಮ ಪದ ನಿರ ಸ ಬನಿ ನಿಸ 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 ಗಮ ಪದ ನಿದ ಪದ ನಿದ ಪದ ನಿಸ ಗಮ ಪದ ನಿದ ಪದ ನಿದ ಪದ ನಿಸ ಗಮ ಪದ ನಿದ ಪದ ಬಮ ಗಮ ಗರೆ ಸ ನಿ ಧನಿ ಸ ಗಮ ಗ ಸ ಗಮ ಪದ ಪದ ನಿಸ ಗಮ ಪದ ನಿದ ಪದ ಬಮ ಗಮ ಗರೆ ಸ ನಿ ಧನಿ ಸ ಗಮ ಗ ಸ ಗಮ ಪದ ಪದ ನಿಸ 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 ಧನಿ 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 ಗಮ ಪದ ನಿದ ಪದ ಗಮ ಪದ ನಿದ ಪದ ಗಮ ಪಮ ಗಮ ಗರೆ ಸ ರೆ ಸ ನಿ ಧನಿ ಸ ನಿ ನಿ ಧ ಧ ಗಮ ಗ ಸ ಪ ಮ ಪ ಗ ಧ ಮ ನ ನಿ ಧ ಧನಿ ಸ ಗ ಸ ರೆ ಧನಿ 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 ಧ ಪ ಮ ಗ ಮ ನಿ ಸ ಗ ಮ ಪ ಮ ಗ ಮ ಗರೆ ಸ ರೆ ಸ ನಿ ಪ ಧ ನಿ ಸ ನಿ ಧ ಪ ಮ ಗ ಮ ಗರೆ ಸ ರೆ ಸ ನಿ ಪ ಧ ನಿ ಸ ಗ ಮ ಪ ಮ ಗ ಮ ಗರೆ ಸ ರೆ ಸ ಧ ನಿ ನಿ ಧ ಧ ಗ ಗ ನಿ ನಿ ಧ ಧ ಗ ಗ ಮ ಮ ಪ ಪ ಧ ಧ ಮ ಮ ಸ ಧ ಗ ಗ ಸ ನಿ ನಿ ಧ ಧ ಗ ಗ ನಿ ನಿ ಧ ಧ ಗ ಗ ಸ ನಿ ನಿ ಧ ಧ ಗ मेरे ढोल ना सुन मेरे प्यार की धुन मेरे ढोल ना ಹಾಡಿ ಹಾಡಿ ರೇಡಿಯೋಗೆ ಬೋರು ಆಗೋದಿಲ್ವಾ ಹಾಡಿ ಹಾಡಿ ರೇಡಿಯೋಗೆ ಬೋರು ಆಗೋದಿಲ್ವಾ ಕೇಳಿ ಕೇಳಿ ಪ್ರೇಮಿಗಳಿಗೆ ಸುಸ್ತೇ ಆಗೋದಿಲ್ವಾ ಕೇಳಿ ಕೇಳಿ ಬ್ರೈನ್ಗಳಿಗೆ ಸುಸ್ತು ಆಗೋದಿಲ್ವಾ ಈ ಪ್ರೀತಿ ಒಂಥರ ಈ ಪ್ರೀತಿ ಒಂಥರ ಫೆವಿಕೋಲು ಗಂತರ ಫೆವಿಕಾಲ್ ಗಂತರ ಬಲೆ ಪದ ಪನ್ಲೆ ನಿಹಾಲ್ ಟೌರೋ ನಿಹಾಲ್ ಟೌರೋ ನಿಹಾಲ್ ಟೌರೋ. ನಾನು ಹೇಳ್ತಾ ಇಲ್ಲ, ಹೊರಗಡೆ ಹುಡುಗಿಯರು ಬೊಬ್ಬೆ ಹೊಡಿತಾ ಇದ್ದಾರೆ. ತುಂಬ ಜನ ಬಂದು ನಿಮ್ಮ ಹತ್ರ ಫೋಟೋ ತೆಗಿಸ್ಬೇಕು, ಸೆಲ್ಫಿ ತೆಗಿಸ್ಬೇಕು ಅಂತ ರೆಡಿ ಆಗಿದ್ದಾರೆ. ಆರ್ ಯು ರೆಡಿ? ಜಜ್ಮೆಂಟ್ ಕೇಳಬೇಕಾ, ಫೋಟೋ ತೆಗೆಸ್ಕೋತೀರಾ? ಕೇಳಬೇಕು. ಓಕೆ, ಫಸ್ಟ್ ನೀವೇ ಹೇಳಿ, ನಿಮಗೆ ಇವತ್ತಿನ ಪರ್ಫಾರ್ಮೆನ್ಸ್ ಹೇಗೆ ಅನ್ನಿಸ್ತು? ಗ್ರ್ಯಾಂಡ್ ಫಿನಾಲೆ ಸ್ಟೇಜಲ್ಲಿ ಇದ್ದೀರಾ, ಇಷ್ಟುವರೆಗೆ ಮೋಸ್ಟ್ ಕನ್ಸಿಸ್ಟೆಂಟ್ ಸಿಂಗರ್ ಅಂತ ನಿಮಗೆ ಹೆಸರು ಸಿಕ್ಕಿದೆ. ಸೊ ಹೌ ಡು ಯು ಫೀಲ್ ಅಬೌಟ್ ಯುವರ್ ಫೈನಲ್ ಪರ್ಫಾರ್ಮೆನ್ಸ್? ಐ ಆಮ್ ನಾಟ್ ಹ್ಯಾಪಿ. ನಾಟ್ ಹ್ಯಾಪಿ? ವಾಟ್ಸ್ ಹ್ಯಾಪ್ನಿಂಗ್? ಏನಾಯಿತು? ಸೋ ಮೆನಿ ಮಿಸ್ಟೇಕ್ಸ್. ಯಾಕೆ ಮಿಸ್ಟೇಕ್ಸ್ ಯಾಕಾಯ್ತು? ಲ್ಯಾಕ್ ಆಫ್ ಪ್ರಾಕ್ಟೀಸ್, ಐ ಗೆಸ್. ಲ್ಯಾಕ್ ಆಫ್ ಪ್ರಾಕ್ಟೀಸ್. ಲ್ಯಾಕ್ ಆಫ್ ಪ್ರಾಕ್ಟೀಸ್. ಓಕೆ, ನಾನು ಏನು ಹೇಳಲ್ಲ, ಜಡ್ಜಸ್ಸೇ ಹೇಳ್ತಾರೆ. ಸೊ ವಿ ಗೋ ಟು ಕಿಟ್ಟು ಸರ್. Nihal, how are you? Fine, sir. Feeling good, huh? With Yeah, congratulations. Thank you, sir. Nihal, ನೀವು ಆಲ್ರೆಡಿ ಮ್ಯೂಸಿಕ್ ಫೀಲ್ಡಲ್ಲಿ ಗೆದ್ದ ಹಾಗೆ, ಯಾಕಂದರೆ ನ್ಯಾಚುರಲಿ ನಿಮ್ಮಲ್ಲಿ ಏನೇನು ಗಾಡ್ಸ್ ಗಿಫ್ಟ್ ಬೇಕಿತ್ತು ಅದೆಲ್ಲ ಇದೆ, ಎಸ್ಪೆಷಲಿ ಇನ್ ಸಿಂಗಿಂಗ್. ನ್ಯಾಚುರಲಿ ಯಾವುದು ಬರುತ್ತೋ ನಮ್ಮಲ್ಲಿ ಅದು ಯಾರಲ್ಲೂ ಕೂಡ ಸಾಧಾರಣವಾಗಿ ಡಿಲೀಟ್ ಮಾಡೋಕ್ಕಾಗಲ್ಲ ಅದು. ಬಟ್ ಅದು ಡಿಲೀಟ್ ಆಗುತ್ತೆ ಯಾವಾಗಂದರೆ ನಮ್ಮಲ್ಲಿ ಏನಾದರೂ ಒಂದು ತೊಂದರೆ ಆದಾಗ ಮಾತ್ರ. ತೊಂದರೆ ಅಂದರೆ ಅಭ್ಯಾಸ ಮಾಡದೇ ಇದ್ದಾಗ, ಅದಕ್ಕೆ ಕರೆಕ್ಟಾಗಿ ಟೈಮ್ ಕೊಡದೇ ಇದ್ದಾಗ, ಅಥವಾ ಸ್ವಲ್ಪ ನಮಗೆ ಏನು ಪ್ರಶಂಸೆ ಜಾಸ್ತಿ ಆದಾಗ, ನಾವೆಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಿದಾಗ ಆ ಸಮಸ್ಯೆ ಬರೋದಿದೆ. ಅದು ನ್ಯಾಚುರಲ್ ಟ್ಯಾಲೆಂಟಿಗೆ ಧಕ್ಕೆ ಬರೋದು ಅವನಿಂದಲೇ ಹೊರತು ಬೇರೆ ಯಾರಿಂದಲೂ ಬರೋಲ್ಲ. ಸೊ ನೀವು ಇಲ್ಲಿ ತನಕ ಸಕ್ಸಸ್ಫುಲ್ಲಾಗಿ ಹಾಡ್ತಾಯಿದ್ದೀರಿ, ಹಾಡಿದ್ದೀರಿ, ಫೈನಲ್ ತನಕ ಬಂದಿದ್ದೀರಿ, ತುಂಬ ಖುಷಿಯಾಗುತ್ತೆ. ಈ ಹಾಡು ತುಂಬ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡಿದ್ದೀರಾ. ಒಂದು ವಿಷಯ ಇದೆ, ಏನಂತ ಹೇಳಿದ್ರೆ, ನೀವು ಹಾಡುವಾಗ ಈ ವಿಷಯ ನಾನು ಮೊದಲು ಹೇಳಿದ್ದೀನಿ ನಿಮಗೆ, ವಾಯ್ಸ್ ಬ್ರೇಕ್ ಆಗುತ್ತೆ ನಿಮ್ಮದು, ಗೊತ್ತಾ? ಅದು ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಏನಂತ ಹೇಳಿದ್ರೆ, ಕೆಲವು ಹಾಡಿಗೆ ಆ ವಾಯ್ಸ್ ಬ್ರೇಕ್ ಆದಾಗ ಚೆನ್ನಾಗಿ ಕೇಳಿಸುತ್ತೆ, ಬಟ್ ಅದು ಎಲ್ಲೋ ಒಂದು ಕಡೆ ನನಗೆ ಅದು ವೀಕ್ನೆಸ್ಸಾ ಅಂತ ಒಂದು ನನಗೆ ಅನಿಸ್ತು ಇವಾಗ, ಎಸ್ಪೆಷಲಿ ಇನ್ ದಿಸ್ ಸಾಂಗ್. ಅದು ಬರಬಾರ್ದು ಆ್ಯಕ್ಚುಲಿ. ರೆಕಾರ್ಡಿಂಗ್ನಲ್ಲಿ ಆ ರೀತಿ ವಾಯ್ಸ್ ಬ್ರೇಕ್ ಆದಾಗ ನಾವು ರೀಟೇಕ್ ಮಾಡ್ತೀವಿ, ಸರಿ ಮಾಡೋಕ್ಕೆ ಮಾಡ್ತೀವಿ. ನೋಡ್ಕೊಳ್ಳಿ ಅದು ಏನಂತ. ಐ ಡೋಂಟ್ ನೋ, ಮೇ ಬಿ ನ್ಯಾಚುರಲಿ ಹಾಗೆ ಇದೆಯಾ ಅಥವಾ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು, ಅದು ದಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸೆಕೆಂಡ್ ಹಾಫ್, ಚರಣಂನಲ್ಲಿ ಸೆಕೆಂಡ್ ಹಾಫ್ ಕ್ಲಾರಿಟಿ ಸ್ವಲ್ಪ ಬೇಕನ್ನಿಸ್ತು, ಎಸ್ಪೆಷಲಿ ವರ್ಡ್ಸ್ ಕ್ಲಾರಿಟಿ. ನೀವು ಹಾಡ್ತೀರಿ, ನ್ಯಾಚುರಲಾಗಿ ಹಾಡ್ತಾಯಿದ್ದೀರಿ, ಬಟ್ ಸ್ವಲ್ಪ ವಾಯ್ಸ್ ಓಪನ್ ಆಗಲಿ. ಯಾಕಂದರೆ ಮೈಲ್ಡ್ನೆಸ್ ಬೇಕಾಗುತ್ತೆ, ಬಟ್ ಎಲ್ಲ ಸಾಂಗ್ಸ್ಗಳಿಗೆ ಅದು ಸೂಟ್ ಆಗಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್ ದ್ಯಾಟ್. ಅದಾದಮೇಲೆ ಸ್ವರಗಳ ಒಂದು ಗುಂಪು ಬರುತ್ತೆ, ಗ್ರೂಪ್ ಆಫ್ ನೋಟ್ಸ್. ಅಲ್ಲಿ ಸನಿದಮ ಗಮದನಿ ಅಂತ ನೋಟ್ಸ್ ಹಾಡಿದ್ರಿ ನೀವು. ಸ್ವಲ್ಪ
ಸ ಅನ್ನುವಂಥ ಸ್ವರ ಅದು ಮಾತ್ರ, ಸ ಮಾತ್ರ. ಮಿಕ್ಕಿದೆಲ್ಲ ಸ್ವರಗಳು ಅಲ್ಲಿ ಏನಾಗ್ತಾ ಇತ್ತು ಅಂದರೆ ರೀಚ್ ಆಗ್ತಾಯಿತ್ತು, ಎಕ್ಸೆಪ್ಟ್ ದ ಸ. 2 ಸತಿ ನೀವು ಸ ಹಾಡುವಾಗ ಅದೊಂದು ಸ್ವಲ್ಪ ಅಪಶ್ರುತಿ ಆಗ್ತಾ ಇತ್ತು. ಆಮೇಲೆ ಧನಿಸ 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 ಅಂತ ಹಾಡ್ತಿರಲ್ಲ, ಅದರಲ್ಲಿ 3ನೇ ಸತಿ ಧನಿಸ ಹೇಳುವಾಗ ಟೈಮಿಂಗ್ ಸ್ವಲ್ಪ ಲೇಟಾಗಿ ಬಂತು. ಹೌದಾ? ಎಸ್. ಯಾ, ಕ್ಲಾಸಿಕಲಿ ಟ್ರೈನಿಂಗ್ ತಗೊಂಡು ಅದನ್ನು ತುಂಬ ಸತಿ ರಿಹರ್ಸಲ್ ಮಾಡಿ 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 ಅಭ್ಯಾಸ ಮಾಡಿದಾಗ ಅದು ತನ್ನಷ್ಟಕ್ಕೆ ಬರುತ್ತೆ. ಇವಾಗ ನೀವು ಅನ್ಯಾಚುರಲಿ ಅದನ್ನು ಕೂರಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ. ಎಸ್ಪೆಷಲಿ ಯಾವುದಂತ ಹೇಳಿದ್ರೆ ಪಪದದ ನೀನಿಗಗ ಅಂತ ಸ್ವರಗಳು ಬರ್ತವೆ. ಸಾರಿ, ಪಪದದ ನೀನಿಗಗ, ಕರೆಕ್ಟ್. ಆಮೇಲೆ ಅದಾದಮೇಲೆ ದದ ನೀನಿ ಸಸ, ಈ ಸ್ವರಗಳ ಗುಂಪು ಏನಿದೆಯೋ ಅದು ಕರೆಕ್ಟಾಗಿ ಆ ಒಂದು ತಾಳದಲ್ಲಿ, ಆ ಗ್ರೂನಲ್ಲಿ ಬರ್ತಾ ಇರಲಿಲ್ಲ. ಬೈ ಫೋರ್ಸ್ ನೀವು ಅದನ್ನು ಹಾಕೋದಕ್ಕೆ ಟ್ರೈ ಮಾಡ್ತಾಯಿದ್ರಿ. ಇದಕ್ಕೆ ಕ್ಲಾಸಿಕಲ್ ಟ್ರೈನಿಂಗ್ ಏನಾದರೂ ತೊಗೊಂಡಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಿಮ್ಮ ವಾಯ್ಸ್ ತುಂಬಾ ಸುಟೇಬಲ್, ಕ್ಲಾಸಿಕಲ್ಗೆ ಮಾಡಿರುವಂಥ ವಾಯ್ಸ್ ನಿಮ್ಮದು. ಸೊ ನೀವು ಚೆನ್ನಾಗಿ ಮಾಡಿದಿರಿ ನಿಹಾಲ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮ ಇಡೀ ಕರ್ನಾಟಕಕ್ಕೆ, ನಮ್ಮ ಇಡೀ ಭಾರತಕ್ಕೆ ದೊಡ್ಡ ಹೆಸರನ್ನು ತಂದು ಕೊಡ್ತೀರಾ ಅಂತ ಭರವಸೆ ಇದೆ. ಆದಷ್ಟು ಬೇಗ ಆಗಲಿ ಅದು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್. ಕಿಟ್ಟು ಸರ್ ಕೊಟ್ಟಂಥ ಒಂದು ಚಿಕ್ಕದಾದಂಥ ಲಿಸ್ಟನ್ನು ಸರಿಪಡಿಸ್ಕೊಳ್ತೀರಲ್ಲ? ಎಷ್ಟು ಚಿಕ್ಕದಿದೆ? ಅಷ್ಟೇ ಅಲ್ಲ? ಓಕೆ, ಸ್ವಲ್ಪ ನಗರಿ. ಎಲ್ಲರನ್ನ ನಗಿಸ್ತಾ ಇರ್ತೀರಾ, ಹಿಂದ್ಗಡೆ ಇಷ್ಟೊಂದು ಮಸ್ತಿ ಮಾಡ್ತಾ ಇರ, ಸ್ಟೇಜಿಗೆ ಬರುವಾಗ ಸ್ಟೋನ್. ಓಕೆ, ಲೆಟ್ಸ್ ಸಿ ನಿಹಾಲ್ ಚಾವ್ರ ಸ್ಮೈಲ್. ಕ್ಯಾಮ್ರಾ ನೋಡ್ಕೊಂಡು ಸ್ಮೈಲ್ ಸ್ಮೈಲ್. ಅವರೇನಾ? ಅವರು ಟಿ ವಿ ಒಳಗಡೆಯಿಂದ ನೋಡ್ತಾ ಇದ್ದಾರೆ. ಎಸ್, ಸ್ಮೈಲ್. ಓಕೆ, ದಟ್ ಇಸ್ ನಿಹಾಲ್ ಚಾವ್ರ ಫಾರ್ ಯು. ವಿ ಮನೋಹರ್ ಸರ್, ಓವರ್ ಟು ಯು ಪ್ಲೀಸ್. ನಿಹಾಲ್, ಎಸ್ ಸರ್. ಧೈರ್ಯವಾಗಿರಿ, ಚೆನ್ನಾಗಿ ಹಾಡಿದಿರಾ. ಥ್ಯಾಂಕ್ ಯು ಸರ್. ಈ ಹಾಡೋದಷ್ಟು ಸುಲಭ ಅಲ್ಲ, ಕಷ್ಟ ಇದೆ. ಯಾಕಂದರೆ ಕ್ಲಾಸಿಕಲ್ ಬೇಸ್ಡ್ ಹಾಡನ್ನು ಎಲ್ರಿಗೂ ಹಾಡೋಕ್ಕಾಗೋದಿಲ್ಲ. ಅದನ್ನು ನೀವು ಇದೆಲ್ಲ ತಾಳಕ್ಕೆ ಕರೆಕ್ಟಾಗಿ ಒಂಥರ ಕುಣಿಸೋ ಥರ ಹಾಡಿದ್ರಿ. ಚೆನ್ನಾಗಿ ಹಾಡಿದಿರ, ಏನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ಸರ್. ಒಳ್ಳೆ ಫ್ಯೂಚರ್ ಇದೆ. ಸಂಗೀತ ಅಭ್ಯಾಸ ಮಾಡ್ತಾಯಿದ್ದೀರಾ? ಶುರು ಮಾಡಿದ್ದೇನೆ ಸರ್. ಹೌದಾ? ಈ ಹಾಡು ಯಾವ ರಾಗ ಬೇಸ್ಡ್? ಗೋ ಕಲ್ಯಾಣ ಸಮಥಿಂಗ್. ಹಾಂ, ಗೋಕಲ್ ಕಲ್ಯಾಣ ಎಂತ ಇದೆ ಸರ್, ಗೊತ್ತಿಲ್ಲ ಸರ್. ಗೋ ಕಲ್ಯಾಣ ಏನು? ಹಾಗೆ ಹಾಗೆ ಏನೋ ಇದೆ, ಗೋ ಕಲ್ಯಾಣ. ಇಲ್ಲ ಆ ಥರ ಇಲ್ಲ. ರಾಗೇಶ್ರೀ. ಓಕೆ, ಪರವಾಗಿಲ್ಲ. ಅದು ಮುಂದೆ ಕಲಿತಾ ರಾಗ ಪರಿಚಯ ಆಗುತ್ತೆ. ಬಟ್ ನೀವು ಹಾಡಿದ್ದಂತೂ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ನಿಹಾಲ್, ನನ್ನೊಂದು ಸಣ್ಣ ಸಜೆಷನ್. ನಿಮ್ದು ಇದಕ್ಕೆ ಮುಂಚೆ ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತಿದ್ದೆ, ನಮ್ಮ ಹೆಡ್ಫೋನ್ ಕೇಳಬೇಕಾದ್ರೆ ವಾಯ್ಸ್ ಅಲ್ಲಿ ಕ್ರ್ಯಾಕ್ ಬರೋದು. ಬಟ್ ಅರಿಜಿತ್ ಸಿಂಗ್ ಸ್ಟೈಲ್, ಈಗಿದ ಸ್ಟೈಲ್ ಹಾಡಬೇಕಾದ್ರೆ ಇಟ್ ಸಪೋರ್ಟ್ಸ್ ಆ ಸಾಂಗ್ ಜೊತೆ, ಅದೊಂದು ಸ್ಟೈಲಾಗಿ ಬರುತ್ತೆ. ಬಟ್ ವೆನ್ ಯು ಆರ್ ಸಿಂಗಿಂಗ್ ದಿಸ್ ಕೈಂಡ್ ಆಫ್ ಸೆಮಿ ಕ್ಲಾಸಿಕಲ್ ಸಾಂಗಲ್ಲಿ ಹಾಡಬೇಕಾದ್ರೆ ಸ್ವಲ್ಪ ವಾಯ್ಸ್ ಕಲ್ಚರ್ ಮಾಡಿಕೊಂಡು, ಬಿಸಿ ನೀರು ಕುಟ್ಕೊಂಡು ವಾಯ್ಸ್ ಸ್ವಲ್ಪ ಕ್ಲಾರಿಟಿ ಇಟ್ಕೊಂಡ್ರೆ ಒಳ್ಳೆ. ದಟ್ ಇಸ್ ಮೈ ಸಜೆಷನ್. ಜಸ್ಟ್ ಟೇಕ್ ಇಟ್. Thank you so much. Thank you, Manohar sir. Yes, it's over to Guru Anna. ನಿಹಾಲ್, ಎಸ್ ಸರ್. ಆ್ಯಕ್ಚುಲಿ ನೋಡಿದ್ದ ಸಿಂಗರಲ್ಲಿ ಐ ಥಿಂಕ್ ಯು ಆರ್ ಒನ್ ಆಫ್ ದ ವೆರಿ ಪ್ರಾಮಿಸಿಂಗ್ ಸಿಂಗರ್ಸ್. ಐ ಫೀಲ್ ಯು ವಿಲ್ ಟೇಕ್ ದಿಸ್ ಆಸ್ ಅ ಕೆರಿಯರ್. ನೀನು ಸಿಂಗ್ ಮಾಡುವಾಗ ನಮಗೆ ನೀನು ನೋಡಿದರೆ ನೀನು ಸಿಂಗ್ ಮಾಡೋದಂತ ಅನಿಸಲ್ಲ, ಬರ್ತಾ ಇರುತ್ತೆ ಸೌಂಡು. ಆಮೇಲೆ ನೀ ಏನು ಆಡಿದ್ದು ಚೆನ್ನಾಗಿ ಕೇಳುತ್ತೆ, ತಪ್ಪಾಗಿ ಆಡೋದು ಚೆನ್ನಾಗಿ ಕೇಳುತ್ತೆ, ಅದೆಲ್ಲರೂ ಕೇಳಲ್ಲ. ಐ ಆಮ್ ನಾಟ್ ಜೋಕಿಂಗ್. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಕೆಲವರು ತುಂಬ ಕೆಟ್ಟದಾಗಿ ಕೇಳುತ್ತೆ. ನಿಂದು ಹೆಂಗೆ ಅಂದರೆ ನೀನು ಹೆಂಗೆ ಆಡಿದ್ರೆ ಚೆನ್ನಾಗಿ ಕೇಳುತ್ತೆ. ಅದು ದಟ್ಸ್ ಗಾಡ್ ಗಿಫ್ಟ್ ಬಿಕಾಸ್ ಆಫ್ ದ ಟೆಕ್ಸ್ಚರ್ ಆಫ್ ದ ವಾಯ್ಸ್. ಚೆನ್ನಾಗಿದೆ. ಆಮೇಲೆ ನಿಂದು ಪವರ್ ಅಥವಾ ಸ್ಟೈಲ್ ಇರೋದು ಇಟ್ಸ್ ಮೋರ್ ಆಫ್ ದ ಮೆಲಡೀಸ್ ನಿಂದು ನೋಡಿದರೆ. ಆ್ಯಂಡ್ ಈ ಕಾಂಪಿಟಿಷನಲ್ಲಿ ಜಾಸ್ತಿ ಕನ್ಸಿಸ್ಟೆಂಟ್ ಅಂತ ಇದ್ದಿದ್ದು ನೀನೊಬ್ಬನೇ. ಲೈಕ್ ಆಲ್ ರೌಂಡ್ಸ್ ಯು ಆರ್ ಡೂಯಿಂಗ್ ಟು ಗುಡ್. ನನ್ನ ಲೆಕ್ಕದಲ್ಲಿ ಲಾಸ್ಟ್ ರೌಂಡ್ ಯಾವುದು ಕ್ಲಾಸಿಕಲ್ ಹಾಡಿದೆ, ಎಸ್ ದಾಸ್ ಅವ್ರದ್ದು ಹಾಡು, ಸ್ಟುಡಿಯೋ ರೌಂಡಲ್ಲಿ. ನಿಸಗಮಪನಿ ಸರ್. ಈಗ ಸೊ ಅದರಲ್ಲಿ ವಾಟ್ ಐ ಅಬ್ಸರ್ವ್ಡ್ ಏನಾಗುತ್ತೆ, ಯುವರ್ ಸ್ಟ್ರೆಂತ್ ಇಸ್ ಮೆಲಡಿ.
ವೆನ್ ಯು ಸ್ಟಾರ್ಟ್ ಸಿಂಗಿಂಗ್ ಸ್ವರಾಸ್, ಏನು ಮಾಡ್ತೀನಿ ನೀನು ಆ್ಯಕ್ಚುಲಿ ಯು ರಿಯಸ್ ದ ಲಿರಿಕ್ಸ್ ಥರ ಸ್ವರಾನ ಯೂಸ್ ಮಾಡ್ತಾ ಇದೆಯಾ, ಕರೆಕ್ಟಾ? ಸ್ವರಾಸ್ ಹೆಂಗೆ ಅಂದರೆ ಕ್ಲಾಸಿಕಲ್ಸಿಗೆ ಆಟೋಮೆಟಿಕ್ ಬರುತ್ತೆ, ನೀವು ಟ್ಯೂನ್ಗೆ ಹೇಳೋದಕ್ಕೆ ಸ್ವರ ಬರುತ್ತೆ, ಅದು ಮೆಮರೈಸ್ ಮಾಡಿದ್ದು. ಸೊ ಇವನ್ ಲಾಸ್ಟ್ ಟೈಮ್ ದೇ ವಾಸ್ ಅ ಪ್ರಾಬ್ಲಮ್ ಇದೆ. ಸೊ ದಾಗೆ ನೀ ಹಾಡೋದು, ನೀಗೆ ಸಹ ಹಾಡೋದು, ಮೆಮರೈಸಿಂಗ್ ಇಟ್ಸ್ ವೆರಿ ಟಫ್. ಗೊತ್ತಿದ್ದು ಹಾಡೋದು ತುಂಬ ಸುಲಭ, ಮೆಮರಿ ಮಾಡಿದರೆ ಇಟ್ಸ್ ಲಿರಿಕ್ ಥರ ಹಾಡೋದು. ಅದು ಇಷ್ಟುದ್ದ ಬರೀ ಸ್ವರ ನೆನಪಿಡೋದು ಕಷ್ಟ, ಯಾಕಂದ್ರೆ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ. ಈಗ ಹೆಚ್ಚಾಗಿ ಸಿಂಗರ್ಸ್ ಈಗ ಮಾಡೋದು ಇಲ್ಲಿ ಒಂದು ಪ್ರಿವಿಯಸ್ ರೌಂಡ್ ಸಿಂಗರ್ ಜಾಸ್ತಿ ಸ್ವರನ ಇವನ್ ವಿನುಷ್ ನನ್ನ ಲೆಕ್ಕದಲ್ಲಿ ಬಾಯ್ಪಾಠ ಮಾಡಿದ್ದು, ಸ್ವರ ಹಾಡಿದಲ್ಲ. ಸೊ ನೀನು ಅದೇ ಥರ ಮಾಡಿದೀಯಾ, ಬಟ್ ಆ್ಯಕ್ಚುಲಿ ದಿಟ್ ಈಸ್ ನಾಟ್ ಯುವರ್ ಸ್ಟ್ರೆಂತ್ ಆ್ಯಂಡ್ ದಿಸ್ ಇಸ್ ನಾಟ್ ಎ ಕ್ಲಾಸಿಕಲ್ ರೌಂಡ್. ಇಲ್ಲಿ ಯು ಕ್ಯಾನ್ ಡೂ ಎನಿಥಿಂಗ್. ಇದು ಕ್ಲಾಸಿಕಲ್, ಇದು ಆ್ಯಕ್ಚುಲಿ ನನಗೇನಾಯಿತು ಫ್ರಮ್ ದ ಫಸ್ಟ್ ಸಾಂಗ್ ಎವ್ರಿಬಡಿ, ಇದು ಆ್ಯಕ್ಚುಲಿ ಫೈನಲ್ಸ್ಗಿಂತ ಇದು ಕ್ಲಾಸಿಕಲ್ ರೌಂಡ್ ಅಂತ ಟೈಟಲ್ ಇಟ್ಟಿದ್ರೆ ಇಟ್ ವುಡ್ ಬಿ ಮೋರ್ ಸಮಂಜಸ ಅನಿಸುತ್ತೆ. ಸೊ ಯುವರ್ ಸ್ಟ್ರೆಂತ್ ಇಸ್ ದ ಅದರ್ ಸೈಡ್ ಆಫ್ ಇಟ್. ಲೈಕ್ ಯು ವಿಲ್ ನೆವರ್ ಮಿಸ್ ಔಟ್, ಪಿಚ್ ಅಂದರೆ ಪಕ್ಕ ಇರುತ್ತೆ, ಇಟ್ ಸೌಂಡ್ ಸೊ ಇದು ಟಫ್ ಆ್ಯಕ್ಚುಲಿ. ಆಮೇಲೆ ಈ ಸ್ಪೀಡಲ್ಲಿ ಮೆಮರೈಸ್ ಮಾಡಿ ಇಷ್ಟು ವಾಟ್ ಎವರ್ ಟೈಮ್ ಗಿವನ್ ಇಷ್ಟುದ್ದ ಮೆಮರೈಸ್ ಮಾಡಿ ಹಾಡೋದು ಇಟ್ಸ್ ಅ ವೆರಿ ಟಫ್ ಜಾಬ್. ಇಟ್ ಡಸಂಟ್ ಕಮ್ ನ್ಯಾಚುರಲಿ, ಕರೆಕ್ಟ್ ಅಲ್ಲ? ಸೊ ದಿಸ್ ಇಸ್ ನಾಟ್ ಯುವರ್ ಸ್ಟ್ರೆಂತ್. ಯಾವತ್ತು ವರ್ಕ್ ವಿತ್ ಯೋರ್ ಪಾಸಿಟಿವ್. ಈಗ ಡೋಂಟ್ ಗೋ ಟು ಇಂಪ್ರೆಸಸ್. ಜಡ್ಜಸ್ ಇಂಪ್ರೆಸ್ ಆಗ್ತಾರೆ, ಅವತ್ತು ಕಷ್ಟ ಆಡಿದರೆ ಬೆಟ್ರು, ಏನು ಆಡಿದ್ರು ಚೆನ್ನಾಗಿ ಆಡಬೇಕಷ್ಟೇ. ದಿಸ್ ನಥಿಂಗ್ ಅದು ಕಷ್ಟದ ಆಡಬೇಕು ಅಂತ ರೂಲೇ ಇಲ್ಲ. ಇಟ್ ಶುಡ್ ಟಚ್ ಅಂತ. ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಮಿಸ್ಟೇಕ್ಸ್ ಸಿಗುತ್ತೆ. ಈಗ ವಾಟ್ ಎವರ್ ಇವರು ಹೇಳಿದ್ದಂಗೆ ಯು ಗೆಟ್ ಮಿಸ್ಟೇಕ್ಸ್, ಯು ಶುಡಂಟ್ ಗೆಟ್ ಮಿಸ್ಟೇಕ್ಸ್. ಈಗ ನನ್ನ ಲೆಕ್ಕದ ಸ್ವರದಲ್ಲಿ ಮಿಸ್ಟೇಕ್ ಇತ್ತು, ಅದು ಬಿಟ್ಟು ತುಂಬ ಐ ಥಿಂಕ್ ಅಬ್ಬರ್ ರಾತ್ ಅದು ಆ್ಯಕ್ಚುಲಿ ಒಂದು ಸಂಗತಿ ಇದೆ, ದ್ಯಾಟ್ ಅ ಲಿಟಲ್ ವೆಂಟ್ ಅ ಸ್ಮಾಲ್ ಟೈಮ್ ಆಫ್. ಅದು ಬಿಟ್ಟರೆ ಸಿಂಗಿಂಗ್ ಬೇರೆ ಪೋರ್ಷನ್ ಎವ್ರಿಥಿಂಗ್ ವಾಸ್ ಫೈನ್. ಸ್ವರಾಸ್ ಲೈಕ್ ಯು ಆರ್ ಸ್ಟ್ರಗ್ಲಿಂಗ್ ಅನ್ಸುತ್ತೆ, ಗೊತ್ತಾಗುತ್ತೆ, ಯು ಆರ್ ನಾಟ್ ಕಂಫರ್ಟೇಬಲ್. ಸ್ವರಾಸ್ ಹೆಂಗೆ ಗೊತ್ತಾ, ರಾಗ ಹೇಳಿದ ತಕ್ಷಣ ಆಟೋಮೆಟಿಕ್ ಕ್ಲಾಸಿಕಲ್ ಹೋಗಿ ಅವ್ರಿಗೆ ಬಂದಿರುತ್ತೆ. ಈಗ ಹೇಳೋದು, ಈಗ ವಿ ಆರ್ ನಾಟ್ ಕ್ಲಾಸಿಕಲ್ ಟ್ರೈನ್, ಬಟ್ ಅದು ಯೂಶ್ವಲಿ ಬಂದಿರುತ್ತೆ. ನೀವು ರಾಗ ಕೊಟ್ಟರೆ ಆಟೋಮೆಟಿಕ್ ಸ್ವರಾಗ ಹಾಡ್ತಾ ಹೋಗ್ತಾ ಇರುತ್ತೆ, ಇಟ್ಸ್ ಈಸಿ ಫಾರ್ ದೆಮ್. ಸೊ ದಿಸ್ ವಿಲ್ ಟೇಕ್ ಸಮ್ ಟೈಮ್. ಅಫ್ಕೋರ್ಸ್ ಎಲ್ರಿಗೂ ಬರುತ್ತೆ. ನಾನು ಹೇಳಬೇಕಂದ್ರೆ ಐ ವಾಸ್ ವರ್ಕಿಂಗ್ ಫಾರ್ ಮನೋಸ್, ನಮ್ಮ ಶಾಸ್ತ್ರಿ ಅಂತ ಸಿಂಗರ್ ಇದ್ದರು. ಸೊ ಮನೋರು ಟ್ಯೂನ್ ಹೇಳ್ತಾಯಿದ್ರು, ಅವರು ಒಂದು ಪುಸ್ತಕ ಇಟ್ಕೊಂಡು ಬರೆಯೋರು. ನಾನು ಪಕ್ಕದಲ್ಲಿ ಕೀಬೋರ್ಡ್ ನೋಡಿ ಅವ್ರು ಕರೆಕ್ಟಾಗಿ ಬರೀತಾರೆ, ಹೆಂಗೆ ಬರೀತಾರೆ ಅಂತ ಬರೀ ಕೇಳಿ ಸ್ವರ ಬರ್ಕೊಂಡು ಹೋಗೋರು. ನನಗೆ ಏನು ಮ್ಯಾಜಿಕ್ ಶೋ ಇದು ಅಂತ, ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಅದೇ ನೋಟು ಅಂತ. ಸೊ ಈ ವಾಸ್ ಟೆಲಿಂಗ್, 2 ವರ್ಷ ಬಿಡು ಗುರು, ನಿನ್ಗೆ ಅರ್ಥ ಆಗುತ್ತೆ ಅಂದರು. ನನಗೆ ಎಲ್ಲಿ ಅರ್ಥ ಆಗುತ್ತೆ, ಚಾನ್ಸೇ ಇಲ್ಲ ಅಂದ್ಕೊಂಡೆ. ಬಟ್ ಅವ್ರು ಹೇಳಿದೆ 2 ವರ್ಷದಲ್ಲಿ ನಾನು ಬರಿತಾ ಇದ್ದೀನಿ. ಇಟ್ ಟೇಕ್ಸ್ ಟೈಮ್, ಎವ್ರಿಥಿಂಗ್ ಅಲ್ಲ ಓವರ್ ನೈಟ್ ಆಗಲ್ಲ. ಆ್ಯಂಡ್ ಅಕಾರ್ಡಿಂಗ್ ಟು ಮೀ ಯು ಹ್ಯಾವ್ ಟೇಕನ್ ಸೀರಿಯಸ್ಲಿ ಆಫ್ಟರ್ ದ ಕಾಂಪಿಟೇಷನ್ ಅನಿಸುತ್ತೆ, ಚಾಲೆಂಜ್ ಆಗಿ ತಗೊಂಡಿದ್ಯಾ. ದಿಸ್ ವಾಸ್ ನಾಟ್ ಯುವರ್ ಸ್ಟ್ರೆಂತ್, ಬಟ್ ಯು ಸ್ಯಾಂಗ್ ಇಟ್ ರಿಯಲಿ ಗುಡ್, ವೆರಿ ಗುಡ್ ಟ್ರೈ. ಆ್ಯಂಡ್ ಖುಷಿ, ಐ ಥಿಂಕ್ ಐ ಆಮ್ ಪ್ರೌಡ್ ಆಫ್ ದ ಹೋಲ್ ಟೀಮ್. ನನ್ನ ಲೆಕ್ಕದಲ್ಲಿ ಐ ಆಮ್ ರಿಯಲಿ ಪ್ರೌಡ್. ಐ ಫೀಲ್ ಓಕೆ ಮೈ ಬಾಯ್ಸ್ ಅನ್ಸುತ್ತೆ. ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಗುರುವಣ್ಣ. ಎಸ್ ನಿಹಾಲ್, ಏನು ಮಾಡಿದ್ದೀರಾ ನೆಕ್ಸ್ಟ್? ಥ್ಯಾಂಕ್ಸ್ ಅಂತಿತ್ತು. ಓ ಥ್ಯಾಂಕ್ಸ್ ಹೇಳಲಿಕ್ಕಿದೆ. ಎಸ್ ಪ್ಲೀಸ್. ಫಸ್ಟ್ ಆಫ್ ಆಲ್ ನಾನು ಈಗ ಏನು ಹಾಡ್ತಿದ್ದೀನಿ ಅದಕ್ಕೆ ಮೇಯ್ನ್ ಕಾರಣ ನನ್ನ ತಂದೆ ಮತ್ತು ನಮ್ಮ ತಾಯಿ. ಥ್ಯಾಂಕ್ಸ್. ಮತ್ತು ನನ್ನ ಅಜ್ಜಿ ಯಾವ ಶೋ ಇದ್ದರೂ ಫ್ರೆಂಡ್ ಸೀಟಲ್ಲಿ ಇರ್ತಾರೆ. ಮತ್ತು ನಮ್ಮ ಊರಿಂದ ಸಪೋರ್ಟರ್ಸ್ ಬರ್ತಾರೆ, ಅವರು ಇಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಆಲ್ ದ ಕ್ರೀವ್ ಮೆಂಬರ್ಸ್ ಆಫ್ ನಮ್ಮ TV. ನನ್ನ ಮಿಸ್ಟೇಕ್ಸನ್ನು ಕಂಡುಹಿಡಿಯುವ ಜಡ್ಜಸ್ ನಮ್ಮ ತಂದೆ. ಮತ್ತು ಮಿಸ್ಟೇಕ್ಸ್ ಮಾತ್ರ ಅಲ್ಲ, ನಿಮ್ಮ ಒಳ್ಳೆತನವನ್ನು ಕೂಡ ಎತ್ತಿ ಹೊಗಳಿದ್ದಾರೆ ಅಲ್ವಾ? ಹೌದು. ಮತ್ತು ಸ್ಪೆಷಲಿ ನಮ್ಮ ಗುರುಗಳು. ನಾನು ಇಲ್ಲಿ ಈಗ ಕ್ಲಾಸಿಕಲ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ. ಥ್ಯಾಂಕ್ಸ್ ಟು ದೆಮ್. ಥ್ಯಾಂಕ್ ಯು ಸೋ ಮಚ್ ನಿಹಾಲ್. ಹೋಗೋ ಮೊದಲು ಇನ್ ಯೋರ್ ಓನ್ ಸ್ಟೈಲ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅದೇ ಅಲ್ವಾ? ಏನಂದರೆ ನಿಹಾಲ್ ವೇಟ್, ಅವ್ರು ಅವಾಗಿಂದ ಹೇಳ್ತೇವೆ ಬ್ಯಾಕ್ ಸ್ಟೇಜ್ ಅಲ್ಲಿ ಏನೋ ನೀವು ಹೇಳಿದ್ದೀರಾ, ಅದನ್ನ ಹೇಳುದಿಲ್ಲ. I keep promises. Don't worry. One suggestion. Don't worry. Completely. Yes, ಏನಕ್ಕೆ ಹೇಳ್ತಿದ್ರಲ್ಲ? ಎಸ್
ಅದನ್ನು ಹೇಳ್ತಿಲ್ಲ ಅನ್ನೋದಕ್ಕೆ ಅವ್ರಿಗೊಂದು ಪನಿಷ್ಮೆಂಟು, ನಿಮಗೊಂದು ಟಾಸ್ಕು. ಆನ್ ಸ್ಪಾಟು ಒಂದು ಸಾಂಗ್ ಇವಾಗ ನೀವು ಸೌಜನ್ಯ ಅವ್ರಿಗೆ ಹೇಳ್ಕೊಡ್ಬೇಕು, ಅವ್ರು ಅದನ್ನು ಹಾಡಬೇಕು, ನಾವು ಕೇಳಬೇಕು, ನಾವು ಜಡ್ಜ್ಮೆಂಟ್ ಕೊಡಬೇಕು ಅದಕ್ಕೆ. ಎಟ್ ಲಾಸ್ಟ್, ಇದು ಲಾಸ್ಟ್ ಎಪಿಸೋಡು ಗುರುವಣ್ಣ ಹೇಳಿದ್ದಾರೆ, ಫಸ್ಟ್ ಎಪಿಸೋಡಲ್ಲಿ ಹೇಳಿದ್ದಾರೆ, ಲಾಸ್ಟ್ ಎಪಿಸೋಡಲ್ಲಿ ಸೌಜನ್ಯ ಹಾಡ್ತಾರೆ, ಅಲಕ್ಕ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ. ಐ ವಾಂಟ್ ಟು ಡೂ ಇಟ್. Yes. Last after the 11th participant. No, please. ನಿಹಾಲ್ ಸರ್. ಎಸ್ ನಾಯಿ ಮರಿ ಗುರುವಣ್ಣ, ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಗುರುವಣ್ಣ, ಇಂಗ್ಲಿಷ್ ಬೇಬಿ. ಕನ್ನಡ? ಹಾಂ, ಕನ್ನಡ ಯಾವ್ದಾದ್ರು ಸರಿ. ಪರವಾಗಿಲ್ಲ. ಬಣ್ಣದ ತಗಡಿರೋದು ತುತ್ತೂರಿ. ಕೆಜಿಟನ್ ಸರ್ ರೆಡಿ ಅಲ್ಲ ಕೆಜಿಟನ್ ಸರ್ ಬರ್ಕೊಳ್ಳಿಕ್ಕೆ? ವಿ ಆರ್ ರೆಡಿ. ಹಾಡಿ ರೇಡಿಯೋಗೆ ಬೋರು ಆಗೋದಿಲ್ವಾ? ಹಾಡಿ ರೇಡಿಯೋಗೆ ಬೋರು ಆಗೋದಿಲ್ವಾ? This is my actual comfortable pitch. Okay, start. ಹಾಡಿ ರೇಡಿಯೋಗೆ ಬೋರು ಆಗೋದಿಲ್ವಾ? ಹಾಡಿ ರೇಡಿಯೋಗೆ ಬೋರು ಆಗೋದಿಲ್ವಾ? ಕೇಳಿ ಪ್ರೇಮಿಗಳಿಗೆ ಸುಸ್ತೇ ಆಗೋದಿಲ್ವಾ? ಕೇಳಿ ಬ್ರೈನ್ಗಳಿಗೆ ಸುಸ್ತು ಆಗೋದಿಲ್ವಾ? ಈ ಪ್ರೀತಿ ಒಂಥರ ಫೆವಿಕೋಲು ಗಂತರ. ಮರ್ತೋಯ್ತು. ಸರಿ, ನಿಜವಾಗ್ಲೂ ಮರ್ತೋಯ್ತಾ? ಗುರುವಣ್ಣ ಎತ್ತೆ. I've sung this in 2015 February finals of Namma Super Singer. Be loud. ಕೇಳಿಸ್ತಾ ಇಲ್ಲ ನಮ್ಗೆ, ಏನು ಕೇಳಿಸ್ತಾ ಇಲ್ಲ. ಇವ್ರು ನನ್ನನ್ನ ಹಾಡೋದನ್ನ ಕೇಳಿ ಮರ್ತೋಯ್ತಾ, ನನ್ನ ನೋಡಿ ನರ್ವಸ್ ಆಗಿ ಮರ್ತೋಯ್ತಾ, ಇಲ್ಲ ನಷ್ಟು ಕೆಟ್ಟದಾಗ ಹಾಡಿದೆ. ಅವ್ರು Super Singers. I was there. Okay. Guruna, you sing that song for us, please. Yeah, he's the original singer for that song. ಸ್ವಲ್ಪ ಜೋರಾಗಿ ಹೇಳಿ. Yeah. Yes, Guruna, please. ಹಾಡಿ ರೇಡಿಯೋಗೆ ಬೋರು ಆಗೋದಿಲ್ಲ, ಕೂಡಿ ಪ್ರೇಮಿಗಳಿಗೆ ಸುಸ್ತೇ ಆಗೋದಿಲ್ಲ. ಹಾಡಿ ರೇಡಿಯೋಗೆ ಬೋರು ಆಗೋದಿಲ್ಲ, ಕೂಡಿ ಪ್ರೇಮಿಗಳಿಗೆ ಸುಸ್ತೇ ಆಗೋದಿಲ್ಲ. ಈ ಪ್ರೀತಿ ಒಂಥರ ಫೆವಿಕಾಲು ಗಂತರ, ಹಚ್ಚಿಕೊಂಡರೆ ಬೇರೆ ಆಗೋದಿಲ್ಲ. ಅವ್ರು ಹೇಳ್ಕೊಟ್ಟಷ್ಟು ನಾನು ಹಾಡ್ದೆ ಅಲ್ಲ. ಸೊ ಎಸ್, ಜಜ್ಮೆಂಟ್ ಪ್ಲೀಸ್. ನೋ ಜಜ್ಮೆಂಟ್ ಗುರುವಣ್ಣ, ನೋ ಜಜ್ಮೆಂಟ್ ಸರ್. ನೋ ಕಮೆಂಟ್. ವಿ ಮನೋಹರ್ ಸರ್. ಎಲ್ಲರೂ ಹೋದ್ಮೇಲೆ ನೆಕ್ಸ್ಟ್ ರೌಂಡಿಗೆ ನಿಮಗೆ ಬಹುಮಾನ ಕೊಡಲಾಗುವುದು. ಆಗಲಿ ಸರ್, ನೆಕ್ಸ್ಟ್ ರೌಂಡಿಗೆ ಬಹುಮಾನ ಸಿಕ್ಕೋಷ್ಟು ಮಟ್ಟಿಗೆ ನಾನು ಹಾಡ್ದೆ ಅಲ್ಲ. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ನಿಹಾಲ್ ಅವರು. ವಂಡರ್ಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಖೇನ್ ಪ್ರಾಪರ್ಟೀಸ್ ಪ್ರೆಸೆನ್ಸ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಗ್ರ್ಯಾಂಡ್ ಫಿನಾಲೆ. ಲಾಸ್ಟ್ ಫೈನಲಿಸ್ಟ್ ಹಾಡ್ಲಿಕ್ಕಿದ್ದಾರೆ. ಬಿಫೋರ್ ದಟ್ ವಿ ಟೇಕ್ ಅ ವೆರಿ ಶಾರ್ಟ್ ಬ್ರೇಕ್. ಸ್ಟ್ರಾಂಗ್ ಪಾಯಿಂಟ್ ನಿನ್ನ ವಾಯ್ಸ್ ಇದೆ ಒಂದು. ಆಮೇಲೆ ಶ್ರುತಿ ಪಕ್ಕ ಬಂಪ, ವೆರಿ ಪ್ರೊಫೆಷನಲ್. ಯು ಗೋಟ್ ಕಂಟಿನ್ಯೂ ಅಪ್ ಆ್ಯಕ್ಚುಲಿ ಸಿಂಗಿಂಗ್ ಇದು. ನೀವು ಇಂಥ ಒಂದು ಸ್ಲೋ ಸಾಂಗ್ ಸೆಲೆಕ್ಟ್ ಮಾಡಿದ್ರಿ, ಒಳ್ಳೆ ಹಾಡೇ, ಆದರೆ ಕಾಂಪಿಟಿಷನ್ಗೆ ಅಲ್ಲ ಇದು. Welcome back after a short, sweet break
to Kane Properties presents Namma Super Singer Bale Padapalle the grand finale. ಆವಾಗ್ಲಿಂದ ಪಾರ್ಟಿಸಿಪೆಂಟ್ಸ್ ಬಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತಾ ಇದ್ರು. ದಿಸ್ ಇಸ್ ಆಕ್ಚುಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಥಿಂಕ್ ದ ಬೆಸ್ಟ್. ಪುತ್ತೂರ್ದ ಮುತ್ತು ಲಹರಿ ಇಸ್ ಗೋಯಿಂಗ್ ಟು ಪರ್ಫಾರ್ಮ್ ನೌ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ಹರ್. ಲಹರಿ. ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಮಿಂಚೆ ಹಲವು ಸುತ್ತುಗಳಲ್ಲಿ ತನ್ನ ಮಧುರ ಕಂಠದಿಂದ ಎಲ್ಲರನ್ನ ನಿಬ್ಬೆರಗಾಗಿಸಿದ ಈಕೆಯ ಹೆಸರು ಲಹರಿ ಕೋಟ್ಯಾನ್. ಮೂಲತಃ ಪುತ್ತೂರುವಿನ ಗಣೇಶ್ ಬಾಗ್ ನೆಹರು ನಗರದಲ್ಲಿ ವಾಸ. ಎಲ್ಲಿ ಪುನಗನೆ ಬಾರಿ ಹುಷಾರು ಬಲಿ ಪುನೆಟ್ಟು ಓಲು ಉಂತಿನ ಅವಳು ಉಂಟು ಸರ್. ಒಂದನೇ ತರಗತಿಯಲ್ಲಿ ಸಂಗೀತದ ಗೀಳು ಹುಟ್ಟಿಸಿಕೊಂಡ್ಲು. ಬಾಲ್ಯಾವಸ್ಥೆಯಲ್ಲಿ ಈಕೆಯನ್ನ ಕರ್ನಾಟಿಕ್ ಸಂಗೀತಕ್ಕೆ ಸೇರಿಸ ಬಯಸಿದ ಈಕೆಯ ಪೋಷಕರು ಪ್ರಖ್ಯಾತ ಸಂಗೀತ ಗುರುಗಳಾದ ದಿವಂಗತ ವಿದ್ವಾನ್ ಕಾಂಚನ ನಾರಾಯಣ್ ಭಟ್ ಅವರ ಬಳಿ ಕರೆದುಕೊಂಡು ಹೋಗಿದ್ರು. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಬರಹ ಅಭ್ಯಾಸ ಇಲ್ಲದೆ ಸಂಗೀತಕ್ಕೆ ಸೇರಿಸಲು ಆಗುವುದಿಲ್ಲ ಎಂದ್ರಂತೆ. ಸರಿ, ಇನ್ನೇನು ಹೊರ ನಡಿಬೇಕು ಅನ್ನುವಷ್ಟರಲ್ಲಿ ಮತ್ತೆ ಈಕೆಯನ್ನ ಕರೆಸಿ ಸ್ವರಗಳನ್ನ ಹೇಳಿ ಪುನರಾವರ್ತಿಸುವಂತೆ ಹೇಳಿದಾಗ ಸಂಗೀತ ಗುರುಗಳೇ ಆಶ್ಚರ್ಯಗೊಂಡ್ರಂತೆ. ಇವತ್ತಿನಿಂದಲೇ ಈಕೆಯನ್ನ ನನ್ನ ಶಿಷ್ಯೆಯನ್ನಾಗಿ ಮಾಡಿಕೊಳ್ಳುವೆ ಎಂದರಂತೆ. ಲಹರಿನ ಬಗ್ಗೆ ಪನ್ಪುನುಂದಾಂಡ ಎಂಕ್ಲೆಗ್ ಫಸ್ಟ್ ದ ಬಾಲೆ ಪೊಣ್ಣ ಆವುಡುಂದೆ ಪನ್ಪುನ ಆಸೆ ಎತ್ತಂಡು ಐಕ್ ತಕ್ಕ ದೇವೇರು ಅಂಚೆನೆ ಎಂಕ್ಲೆಗ್ ಪೊಣ್ಣು ಬಾಲೆನೆ ಫಸ್ಟ್ ದೇನು ಕೊರಿಯೇರು ಮಾತೆರ್ನಲ ಮೋಕೆದ ಮಗಲೆ ಅಲು. ಈಕೆಯ ನಾಲಿಗೆಯಲ್ಲಿ ಸರಸ್ವತಿಗಿದ್ದಾಳೆ. ಈಕೆಯನ್ನ ಸಂಗೀತದ ಕಲಿಕೆಯಲ್ಲಿ ಮುಂದುವರಿಸಿ ಎಂದು ಆಶೀರ್ವಾದ ಮಾಡಿದ್ದಾರೆ. ಅಂದಿನಿಂದ ಇಂದಿನ ತನಕ ಈಕೆಯ ಸಂಗೀತದ ಕಲಿಕೆಯ ಆಸಕ್ತಿ ಕುಂದಿಲ್ಲ. ಜೊತೆಗೆ ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುವುದು ಮರೆತಿಲ್ಲ. ಇಂದಕ್ಕೆ ಕಾರಣಕರ್ತರ ತಿನ್ನಕಲು ಎನ್ನ ಪೇರೆಂಟ್ಸ್, ಫಸ್ಟ್ ಆಫ್ ಆಲ್ ಎನ್ನ ಪೇರೆಂಟ್ಸ್ ಅಕುಲು ಇಜ್ಜಿಡ ಒಂದು ಸಾಧ್ಯ ಇತ್ತಿಜಿ ಯಾನ್ ಬರ್ರೇನೆ ಇತ್ತಿಜಿ ಕಾಂಪಿಟೇಷನ್ಗೆ. ಈ ಪೇಪರ್ ಮಾತಕ್ಕೆ ಬರ್ಪುಂಡು ಕೆಲವು ಸಂಗೀತ ಕೆಲವು ಸಕುಲೆಗೆ ನಾ ಪುಲ್ಯಲ್ಲು ಇಂಚ ಬಾರಿ ಫೇಮಸ್ ಉಳ್ಳರು ಎಡ್ಡೆ ಪಂಡ್ಯ ಮಾತ ಪಂಡ್ಯರು ಬಾರಿ ಖುಷಿ ಆತಂಡು ಅಂಚೆ ಎನ್ನ ಪುಲ್ಯಲ್ಲು ಪಂಡೆ ಬಾರಿ ಮೋಕೆ. ಓಂಕಾರ ಅಭಿನಯವೇದ, ಓಂಕಾರ ಅಭಿನಯವೇದ, ಶ್ರುತಿ ಜತಿ ಗತಿ ಲಯಗಳ ಓಂಕಾರ. 15 ವರ್ಷಗಳಿಂದ ಕರ್ನಾಟಿಕ್ ಶಾಸ್ತ್ರೀಯ ಸಂಗೀತ ಜೊತೆಗೆ 8 ವರ್ಷಗಳಿಂದ ಸುಗಮ ಸಂಗೀತದ ಕಲಿಕೆಯ ಅನುಭವ ಈಕೆಗಿದೆ. ಜೊತೆಗೆ ಸಮಯ ಸಿಕ್ಕಾಗ ಸಂಗೀತ ಕಲಿಸುವ ಗುರುಗಳಾಗಿಯೂ ಕೂಡ ಈಕೆ ಮುನ್ನಡೆಯುತ್ತಿದ್ದಾಳೆ. ಈ ಸಂಗೀತದಲ್ಲಿ ಎಷ್ಟು ಇನ್ವಾಲ್ವ್ ಆದ್ಲು ಅಂದರೆ ಅವಳ ಕಂಚಿನ ಕಂಠ ನೀವು ಎಲ್ಲ ಕೇಳಿದಿರಿ ಈ ಚಾನಲಲ್ಲಿ. ಆ ಕಂಚಿನ ಕಂಠದಲ್ಲಿ ರೆಗ್ಯುಲರ್ ಆಗಿ ಹಾಡಲಿಕ್ಕೆ ಶುರು ಮಾಡಿದ್ಲು. ಇಷ್ಟರವರೆಗೆ ಸುಮಾರು 150-200ಕ್ಕೂ ಹೆಚ್ಚಿನ ವೇದಿಕೆಗಳಲ್ಲಿ ಹಾಡಿ ಎಲ್ಲರಿಂದಲೂ ಪ್ರಶಂಸೆಯ ಮಾತುಗಳನ್ನು ಪಡೆದು ಹಲವಾರು ಬಿರುದುಗಳು ಕೂಡ ಈಕೆಯನ್ನ ಹರಸಿಕೊಂಡು ಬಂದಿದೆ. ಅಲ್ಪ ಮಾತು ಕಾಂಪಿಟೇಷನ್ ನಡ್ಪುಂಡು ಅಲ್ಪ ಫಸ್ಟ್ ಸೆಕೆಂಡ್ ಪ್ರೈಸ್ ಅಲ್ಲಿಗೆ ಬರ್ಪುಂಡೆ ಯಾನ್ ಲೆತ್ತಂಪೋಯಿ ನಡಿಗೆ. ಅಜ್ಜ ಅಜ್ಜಿಯ ಕಣ್ಮಣಿ, ತಂದೆ ತಾಯಿಯ ಮುದ್ದಿನ ಮಗಳು, ತಂಗಿಯ ಬೆಸ್ಟ್ ಫ್ರೆಂಡ್, ನೆರೆಮನೆಯವರ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಈ ಲಹರಿ. ಅಕ್ಕ ಪದ್ಯ ಪನ್ಪುನಕ್ಕೆ ಎನ್ನಾಗ ಸುಮಾರು ಖುಷಿ ಆಪುಂಡು, ಪ್ರೌಡ್ ಫೀಲ್ ಆಪುಂಡು. ಮಲ ಮಲ ಸ್ಟೇಜಸ್ ಬಂದಾಗ ಪೂರಕ್ಕೆ ಏನು ವೇರೆಂಡ ನಿನ್ನ ಅಕ್ಕ ಅಂದು ಅಂಚ ಸುಮಾರು ಖುಷಿ ಆಪುಂಡು. ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಹಲವು ಸುತ್ತುಗಳಲ್ಲಿ ಎಲ್ಲರಿಂದಲೂ ಪ್ರಶಂಸನೀಯ ಮಾತುಗಳನ್ನ ಕೇಳಿಸಿಕೊಂಡ ಈಕೆಯ ಪಯಣ ಅಂತಿಮ ಸುತ್ತಿನ ತನಕ ಪ್ರಸ್ತುತ ಸಾಗಿದೆ. ಅಂತಿಮ ಸುತ್ತಲ್ಲಿ ಹೆತ್ತವರು ಕಂಡ ಕನಸನ್ನ ನನಸಾಗಿಸ್ತಾಳ ಈ ಲಹರಿ.
अलबेला 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 गगम पदपम गम पदनीर गगम पदपम गम पदनीनि पदनि सरि सनि దని సరి గరి 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 సరి రి సని ద ప మగల్ बेला सजन आयो रे धीर न न न न धीर न धीर न न धीर न न न न धीर न न जोत पुरावो मंगल गावो सन न 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 जोत पुरावो मंगल गावो मन रंग इस पायोरी अलबेला सजन आयो रे मदनी सा गगरी गगरी सनी दनी सा 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 अलबेला सजन आयो रे अलबेला सजन आयो रे ಬಲೆ ಪದಪನ್ಲೆ ಪುತ್ತೂರ್ದ ಮುತ್ತು ಮುದ್ದಿನಂತ ಹಾಡು ಥ್ಯಾಂಕ್ ಯು ವೆರಿ ನೈಸ್ಲಿ ಸಾಂಗ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಹಾಡಿದ್ದೀರಾ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಗ್ರ್ಯಾಂಡ್ ಫಿನಾಲೆ ಲಾಸ್ಟ್ ಸಾಂಗ್ ಹಾಡ್ತಾ ಇದ್ದೀರಾ ಈ ವೇದಿಕೆಯಲ್ಲಿ, ಹೇಗೆ ಅನಿಸ್ತು? ಖುಷಿ ಆಗ್ತಿದೆ, ಅಟ್ ದ ಸೇಮ್ ಟೈಮ್ ಬೇಜಾರ್ಸ್ ಆಗ್ತಿದೆ, ಇನ್ನು ಬೇಜಾರ್ ಹಾಡ್ಲಿಕ್ಕೆ ಯಾಕ್ ಸಿಗಲ್ಲ ಆಗ್ತಾ ಇದೆ? ಬಿಕಾಸ್ ಇನ್ನು ಯಾವಾಗ ನೋಡ್ಲಿಕ್ಕೆ ಸಿಗ್ತದೆ ಗೊತ್ತಿಲ್ಲ. ಯಾರನ್ನ ನೋಡ್ಲಿಕ್ಕೆ ನಿಮ್ಮನ್ನೆಲ್ಲ ನಾನು ಬರ್ತೀನಿ ಮನೆಗೆ, ಪುತ್ತೂರು ಬಂದಾಗೆಲ್ಲ ನಿಮ್ಮ ಮನೆಗೆ ಬರ್ತೀನಿ, ಚಾ ಕಾಫಿ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಬೇರೆ ಯಾರನ್ನ ಸಿಗೋದಿಲ್ಲ ಅಂತ ಬೇಜಾರಾಗ್ತಾ ಇದೆ? ಜಡ್ಜಸ್ ಆ್ಯಂಡ್ ಆಲ್ ಅವ್ರ ಗ್ಯಾರಂಟಿ ನಮ್ಗೆ ಕೊಡೋಕ್ಕಾಗಲ್ಲ. ಅವ್ರ ಹಾಗೆ ಬಂದರೆ ಬರ್ತಾರೆ, ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಲ್ಲ. ಬಟ್ ಬೇಜಾರು ನಮಗೂ ಆಗುತ್ತೆ. ನಮ್ಮ ಸೂಪರ್ ಸಿಂಗರ್ ಫ್ಯಾಮಿಲಿ ನಮ್ಮ ಮಕ್ಕಳು ಅಂತ ಯಾವಾಗಲೂ ಹೇಳ್ತಾ ಇರ್ತೇವೆ. ಈ ಮಕ್ಕಳು ಯಾರು ವಿನ್ ಆಗಲಿ ಯಾರು ಹೋಗಲಿ, ನೆಕ್ಸ್ಟಿಗೆ ಈ ಫ್ಯಾಮಿಲಿ ಎಲ್ಲೆಲ್ಲೆಲ್ಲ ಹೋಗ್ತಾರೆ. ಆದರೆ ಒಂದೇ ಆಸೆ ಏನಂದರೆ ಈ ಫ್ಯಾಮಿಲಿರುವ ಎಲ್ಲ ಮಕ್ಕಳು ಯಶಸ್ಸಿನ ಹಾದಿಯಲ್ಲಿ ಹೋಗಲಿ, ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ ವಿ ಗೋ ಆನ್ ಟು ದ ಜಡ್ಜಸ್. ರಾಜ್ಗೋಪಾಲ್ ಸರ್ ಅವರೇ ಪ್ಲೀಸ್ ಲಹರಿ ಸಾಂಗ್ ಬಗ್ಗೆ ಕಮೆಂಟ್ಸ್. ಲಹರಿ, ಎಸ್ ಸರ್. ಕಂಗ್ರ್ಯಾಟ್ಸ್ ಫಾರ್ ದ ಫೈನಲ್ ರೌಂಡ್. ಥ್ಯಾಂಕ್ ಯು ಸರ್. ಆಮೇಲೆ ಕ್ಲಾಸಿಕಲ್ ಕಲಿತಾ ಇದ್ದೀರಾ ನೀವು? ಹೌದು ಸರ್. ಕರ್ನಾಟಕ ಹಿಂದೂಸ್ತಾನಿ? ಕರ್ನಾಟಕ. ಓಕೆ, ಅದು ಗೊತ್ತಾಗ್ತಾ ಇದೆ. ಯಾಕಂದರೆ ನಿಮ್ಮದೆಲ್ಲ ಥ್ರೂ ಔಟ್ ಜರ್ನಿ ಎಲ್ಲ ಹೈ ರೇಂಜ್ ಹಾಡೇ ಹಾಡಿದ್ರಿ ಎಲ್ಲ. ಐ ಮೀನ್ ಲೇಲೆ ಪಾಡ್ಗ, ಇನ್ನೊಂದು ಆಮೇಲೆ ಫಾಸ್ಟ್ ಸಾಂಗ್ಸ್ ಎಲ್ಲ ನಿಮಗೆ ರೇಂಜ್ ಇದೆ. ನಿಮಗೆ ಯು ಹ್ಯಾವ್ ಇನ್ಬಿಲ್ಟ್ ಥ್ರೋ ನಿಮ್ಮ ವಾಯ್ಸಲ್ಲಿದೆ, ಬ್ರೈಟಾಗಿ ಹಾಡೋದು.
ಆಮೇಲೆ ಈ ಹಾಡು ನಾನು ಓಪನಿಂಗ್ ಬೇಲ ಆ ಲೋ ರೇಂಜ್, ಬಟ್ ಲೋ ರೇಂಜು ಚೆನ್ನಾಗೇ ಬರುತ್ತೆ ನಿಮಗೆ. ಅದು ಸ್ಕೇಲ್ ಪಿಚ್ಚಿಂಗ್ ಏನು ಪ್ರಾಬ್ಲಮ್ ಇದು ಚೆನ್ನಾಗಿದೆ, ಬಟ್ ಏನಂದರೆ ಸ್ವಲ್ಪ ಡೈನಾಮಿಕ್ಸ್ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು ಈ ಹಾಡಲ್ಲಿ. ಆ ಹಿಂದೂಸ್ತಾನಿ ಒಂದು ಕ್ರೀಮ್ ಇದೆ, ನೋಟ್ ಟಚ್ ಹೋಗೋದಿಲ್ಲ, ಅಂದರೆ ಆ ಫ್ಲೋ ಇದೆಯಲ್ಲ, ಕರ್ನಾಟಿಕಲ್ಲಿ ಸ್ಟ್ರೈಟ್ ನೋಟ್ ಹೇಳ್ತಾರೆ, ಬಟ್ ನಂಗೆ ಏನೋ ನನ್ನ ಎಕ್ಸ್ಪೀರಿಯನ್ಸ್, ನನ್ನ ನಾಲೆಜ್ ಬಗ್ಗೆ ಹೇಳ್ತಾ ಇದ್ದೇನೆ ಅಷ್ಟೇ. ಹಿಂದೂಸ್ತಾನಿದ ಟಚಸ್ ಇದೆ, ಅದೊಂಥರ ಸೂತಿಂಗ್ ಆಗಿ ಬರೋದು, ಬಟ್ ಈ ಸಾಂಗ್ ಅದೇ ಥರ ಫೀಲ್ ಇರೋದು ಆ್ಯಸ್ ಫಾರ್ ಎಸ್ ಐ ನೋ. ಸೊ ಹಂಗೆ ಆ ಫೀಲ್ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು. ಬಟ್ ಸ್ಟ್ರೈಟ್ ಅವೇ ಯುವರ್ ರೆಂಡಿಷನ್ ಅಂದರೆ ನೋಟ್ ಟು ನೋಟ್ ಕಟ್ ಇಟ್ ವಾಸ್ ಫೈನ್, ಎಲ್ಲ ಕಡೆ ಚೆನ್ನಾಗಿ ಆಡಿದ್ರಿ. ಒಂದು ಆಲಾಪ್ ಸ್ವಲ್ಪ ಮಿಸ್ ಆಯಿತು, ಆಮೇಲೆ ಕೊನೆಯಲ್ಲಿ ನಿಲ್ಲಿಸಿದ್ರಲ್ಲ ಅಲ್ಲೂ ಸ್ವಲ್ಪ ಪಿಚ್ಚಿಂಗ್ ಪ್ರಾಬ್ಲಮ್ ಆಗಿತ್ತು. ಅದರ್ವೈಸ್ ಥ್ರೂ ಔಟ್ ದ ಸಾಂಗ್ ಇಟ್ ವಾಸ್ ನಿಮ್ಮದು ರೆಂಡಿಷನ್ ಇಟ್ ವಾಸ್ ಪರ್ಫೆಕ್ಟ್, ಎಲ್ಲೂ ಇದೆ ಫ್ಲಾಲೆಸ್ ಆಗಿ ಚೆನ್ನಾಗೇ ಇತ್ತು. ಏನಂದರೆ ಆ ಹಿಂದೂಸ್ತಾನಿ ಕ್ರೀಮ್ ಇದೆಯಲ್ಲ ಅದೊಂದು ಸ್ವಲ್ಪ ಮಿಸ್ಸಿಂಗ್ ಅಂತ ಅನಿಸ್ತಾ ಇತ್ತು. ಅದರ್ವೈಸ್ ಚೆನ್ನಾಗಿ ಹಾಡಿದ್ರಿ. ನಿಮ್ಮದು ವಾಯ್ಸ್ ಥ್ರೋ, ಪ್ರೆಸೆಂಟೇಷನ್, ಬ್ರೈಟ್ನೆಸ್, ಎವ್ರಿಥಿಂಗ್ ಇಸ್ ಫೈನ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರಾಜ್ ಸರ್. ಎವ್ರಿಥಿಂಗ್ ಇಸ್ ಲೈಕ್ ಫೈನ್, ಪರ್ಫೆಕ್ಟ್. ಓಕೆ, ನೀವು ಸ್ಮೈಲ್ ಹಾಗೇ ಇರಲಿ. ವಿ ಮನೋಹರ್ ಸರ್, ಓವರ್ ಟು ಯು. ಒಳ್ಳೆ ವಾಯ್ಸ್ ಇದೆ ನಿಮಗೆ, ಥ್ಯಾಂಕ್ ಯು ಸರ್. ಆಮೇಲೆ ರೇಂಜು ಎಲ್ಲ ಇದೆ. ಎಲ್ಲರೂ ಒಂಥರ ಚಾಲೆಂಜಿಂಗ್ ಆಗಿ ಹಾಡುಗಳನ್ನ ಸೆಲೆಕ್ಟ್ ಮಾಡಿದರು. ನೀವು ಇಂಥ ಒಂದು ಸ್ಲೋ ಸಾಂಗ್ ಸೆಲೆಕ್ಟ್ ಮಾಡಿದಿರಿ, ಒಳ್ಳೆ ಹಾಡೇ, ಆದರೆ ಕಾಂಪಿಟಿಷನ್ಗೆ ಅಲ್ಲ ಇದು. ಕಾಂಪಿಟಿಷನ್ಗೆ ಇನ್ನೂ ಸ್ವಲ್ಪ ಸವಾಲಾಗುವಂತಹ ಹಾಡನ್ನು ನೀವು ತಗೋಬೇಕಾಗಿತ್ತು. ಹಾಡು ಏನಿದು ಹಾಡಿದ್ರು ಅದು ಚೆನ್ನಾಗೇ ಇತ್ತು, ಸ್ವಲ್ಪ ಅಲ್ಲಲ್ಲೊಂಚೂರು ಶ್ರುತಿ ರೀಚ್ ಆಗಲಿಲ್ಲ, ಅದು ಬಿಟ್ಟರೆ ಹಾಡಿದೆಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ನೀವು ಇಂಥ ಕಾಂಪಿಟೇಷನ್ಗೆ ಇದು ಮಾಡುವಾಗ ಸ್ವಲ್ಪ ವೇರಿಯೇಷನ್ ಇರುವಂಥದ್ದು ಹಾಡನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಕಾಂಪಿಟೇಷನ್ ಅನ್ನೋದೇ ಬೇಡ, ಕಾಂಪಿಟೇಷನ್ನೆಲ್ಲ ಅದು ತಲೆಯಲ್ಲಿದ್ದರೆ ಏನಾಗುತ್ತೆ ಅಂದರೆ ಸೋತಾಗ ನೋವಾಗುತ್ತೆ, ಮತ್ತು ಗೆದ್ದಾಗ ಕನ್ಫ್ಯೂಷನ್ ಆಗಿಬಿಡುತ್ತೆ. ಇದೆಲ್ಲ ಬೇಡ, ಸುಮ್ಮನೆ ಹಾಡೋದನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಒಳ್ಳೆ ವಾಯ್ಸ್ ಇದೆ, ಸಿಂಗಿಂಗನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಮತ್ತು ಅದೇ ಇದೊಂದು ಒಳ್ಳೆಯ ಅವಕಾಶ ಈ ಚಾನಲಿಂದ ನಿಮಗೆ, ನಮ್ಮ ಟಿ ವಿಯಿಂದ ನಿಮಗೆ ಒಳ್ಳೆಯ ಇದು ಸಿಕ್ಕಿದೆ. ಗಾಡ್ ಬ್ಲೆಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಪ್ರೊಫೆಷ್ನಲಿ ಸಿಂಗಿಂಗನ್ನು ಆಯ್ದುಕೊಳ್ಳಿ ಅಂತ ವಿ ಮನೋಹರ್ ಸರ್ ಹೇಳಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಐ ಆಮ್ ಶೋರ್ ಯು ಗೋನಾ ಹ್ಯಾವ್ ಅ ಗ್ರೇಟ್ ಫ್ಯೂಚರ್. ಗುರುವಣ್ಣ ಪ್ಲೀಸ್. ಲಹರಿ, ಎಸ್ ಸರ್. ಸ್ಟ್ರಾಂಗ್ ಪಾಯಿಂಟ್ ನಿನ್ನ ವಾಯ್ಸ್ ಇದೆ ಉಂಡು. ಆಮೇಲೆ ಶ್ರುತಿ ಪಕ್ಕ ಪನ್ಪ ವೆರಿ ವೆರಿ ಪ್ರೊಫೆಷನಲ್. ಯು got ಕಂಟಿನ್ಯೂ ಅಪ್ ಆ್ಯಕ್ಚುಲಿ ಸಿಂಗಿಂಗ್ ಇದು. ಈ ರೌಂಡ್ ಐ ಡೋಂಟ್ ನೋ ಮಾತಿರಲ್ಲ ಕ್ಲಾಸಿಕಲ್ ಸಾಂಗೇ ಪೋಯರು ದೇ ಆ್ಯಕ್ಚುಲಿ ಸ್ಟ್ರೆಂತ್ ನಮ್ಮ ಸ್ಟ್ರೆಂತ್ ಆ್ಯಕ್ಚುಲಿ ನಿನ್ನ ಸ್ಟ್ರೆಂತ್ ಫೋಕ್ ಉಪ್ಪುನು ಫೋಕ್ ಯೂಶ್ವಲಿ ಥ್ರೋ ಬೋರ್ಡ್ ನಿನ್ನ ಥ್ರೋ ಎಡ್ಡೆ ಉಂಡು ಬೊಕ್ಕ ಪಿಚ್ಚಿಂಗ್ ಸ್ಟೈಲ್ ಎವ್ರಿಥಿಂಗ್ ಇದೆ. ಲಾಸ್ಟ್ ದುಮ್ಮದೈಟ್ ತುಳು ಬಂಡದ ಪಕ್ಕ ಮ್ಯಾಚ್ ಆಪುಂಡು. ಒಂದು ಕ್ಲಾಸಿಕಲ್ ದೇಗ ಬಂದ್ರೆ ಬೈನಿ ಜಸ್ಟ್ ನ್ಯೂ ಟ್ರೈ ಸರ್. ಬೊಕ್ಕ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್. ಐ ಜಸ್ಟ್ ವಾಂಟೆಡ್ ಟು ಸಿಂಗ್. ಆ್ಯಕ್ಚುಲಿ ಪಂತಿನ ಎಡ್ಡೆ ಅದನ್ನು ಪಂತಿನ ಎಡ್ಡೆ ಉಂಡು ಅವು ಆ್ಯಕ್ಚುಲಿ ಒಂದು ಎಲ್ಲಿಯ ವಿಷಯ ದಟ್ಸ್ ವಾಟ್ ಅವು ಆ್ಯಕ್ಚುಲಿ ಪಂಡ್ರೆ. ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ದಟ್ ರಾಜಗೋಪಾಲ್ ಪಂಡೇರ ಸೊ ಈ ಕ್ಲಾಸಿಕಲ್ ಪಂಡಿಸಾತಿಗೆ ಹಿಂದೂಸ್ತಾನಿ ಇಟ್ಸ್ ಗಾಟ್ ಸಮ್ ಸ್ಟೈಲ್ ಆಫ್ ಇಟ್ಸ್ ಓನ್. ಇತ್ತವೇನೇ ಕೆಲವು ಪಂಡಿಸಾತಿಗೆ ಅವು ಟರ್ನ್ಸ್ ಬರೋ ವೆಸ್ಟರ್ನ್ ಲಾಗೆ ನೋಡು ಅವು ಬತ್ತನೇ ಕ್ಲಾಸಿಕಲ್ ಅಂದ ಆಬೇನಿ ಬೇಲ ಕರೆಕ್ಟ್ ಶ್ರುತಿ ಕರೆಕ್ಟ್ ಬೋರ್ಡು. ಬಟ್ ಯು ವೋಂಟ್ ಫೀಲ್ ದಟ್ ಅಥೆಂಟಿಸಿಟಿ ಆಫ್ ಎ ಒಂಜಿ ಉಪ್ಪಲಕ ಉಪ್ಪೋಡದ ಐಜಿನ್ನದ ಬಣ್ಣ ಕಂಟೆಂಪ್ರರಿ ಸ್ಟೈಲ್ ಪಕ್ಕ ಮ್ಯಾಚ್ ಆಗ್ಬೋದು ಅವು. ಸೊ ಯು ಡೋಂಟ್ ಫೀಲ್ ಇಟ್ಸ್ ಪಕ್ಕ ಕ್ಲಾಸಿಕಲ್ ಬೇಸ್ ಉಂಡು ಗೊತ್ತಾಗ್ಬೋದು. ಯು ಸಂಗ್ ಶ್ರುತಿ ಪೂರ ಪಕ್ಕ ಪೊರ್ಲುಂಡು. ಬಟ್ ಐ ನೆವರ್ ಫೆಲ್ಟ್ ಇಟ್ ವಾಸ್ ಯುವರ್ ಸ್ಟ್ರೆಂತ್. ಏಪಲ್ಲ ನಮ್ಮ ಸ್ಟ್ರೆಂತ್ ಡೊಟ್ಟಿಗೂ ನಮ್ಮ ಪೋಡು ಫೈನಲಿಗೆ ನಿಟ್ಟೇರ್ಲ ಪಂತ್ ಚೇರು ಊಪ ನೋಡೊಂದು ಅಲ ಪಂತ್ ಚೇರು. ಸೊ ಯು ಹ್ಯಾವ್ ಟು ಗೋ ವಿತ್ ಯುವರ್ ಸ್ಟ್ರೆಂತ್. ಇಟ್ ವಾಸ್ ನೈಸ್ ಬಟ್ ಸಮಥಿಂಗ್ ವಾಸ್ ಮಿಸ್ಸಿಂಗ್ ಅಂದಂಡ್ ಶ್ರುತಿ ಪೂರಕ ಪಕ್ಕ ಆಯ್ತಂಡು. ಸೊ ಬಿಕಾಸ್ ಇದು ಅದರ್ ಸಿಂಗರ್ಸ್ ಕಾಂಪಿಟೇಷನ್ ಅಕುಲ್ಲ ಕ್ಲಾಸಿಕಲ್ ದೇ ಆರ್ ಮಚ್ ಮೆಚೂರ್ ಸಿಂಗರ್ಸ್. ಏನೈತೆ ಸೇಮ್ ಥಿಂಗ್ ವಾಟ್ ಐ ಟೋಲ್ಡ್ ನಿಹಾಲ್. ಟೇಕ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಗೋ ಹೆಡ್. ಇತ್ತೆ ಮಾತಾಡಲ್ಲ ಅದೇ ಇತ್ತೆ ಎಂಕುಲ್ ಕಂಪೋಸಿಷನ್ ಎಂಕ್ಲೆ ಓ ವೀಕ್ ಉಂಡ ಯು ಹ್ಯಾವ್ ಟು ಸಿ ದಟ್ ಓಕೆ ಬ್ಯಾಲೆನ್ಸ್ ಮಲ್ತ ಪೋಪೇನಿಂದ ಇಜಿಂದ ಗೋ ಅಲಾಂಗ್ ವಿತ್ ಯುವರ್ ಸ್ಟೈಲ್. ಇತ್ತೆ ಎಂಕ್ ಪದ್ಯ ಬಂದರೆ ಬರ್ಪೇರು
ಬೇತೆ ಬೇತೆ ಸ್ಟೈಲ್ಡ್ ಬರ್ಪುಂಡು. ಬಟ್ ಎಂಕುಲ್ ಪದ್ಯ ಪಣ್ಣಾಗ ಬೇತೆಕಲ್ಲ ಪಿಕ್ಚರ್ಗೆ ಪಣ್ಣಾಗ ವಿ ಹ್ಯಾವ್ ಟು ಟೇಕ್ ಇಟ್ ಇನ್ ಆ ಸ್ಟೈಲ್ ಆ್ಯಂಡ್ ದೆನ್ ಪ್ರೆಸೆಂಟ್ ಅವು. ಸೊ ಅವು ಒಂಜಿ ಮಿಸ್ ಆ್ಯಂಡ್ ಉಂಡ ಯುವರ್ ಸಿಂಗಿಂಗ್ ವಾಸ್ ವೆರಿ ನೈಸ್. ಐ ಎಂಜಾಯ್ಡ್ ಯ ಸಿಂಗಿಂಗ್ ಆ್ಯಂಡ್ ಫಸ್ಟ್ ಟೈಮ್ ನೀನು ಹೆಂಗೆ ಖುಷಿ ಆಯ್ತದ ಫಸ್ಟ್ ಟೈಮ್ ಈ ಸ್ಟೈಲ್ ಆಫ್ ಸಾಂಗ್ ಏನು ನಿನ್ನ ಬಾಯ್ದು ಗುಡ್. Thank you, sir. Thank you. Thank you so much, Guru Anna. Yes, Lahari, how are you feeling? Good. Still in Fine. mixed feelings? Mixed feelings. Mixed feelings. Okay, mixed feelings ಜೊತೆಗೆ ಒಂದೆರಡು ಮಾತನ್ನ ಹೇಳಲಿಕ್ಕಿದ್ರೆ ಈ ವೇದಿಕೆಯಲ್ಲಿ ನೀವು ಹೇಳ್ಬೋದು. First of all, I want to thank my parents, my grandparents and my sister. They have always been supportive. And Namma TV, pura clickla and thanks pandre istapatpe boka judges especially onjanji minor mistakes la find out mantade in click suggest mantu anteri all improve manpuli and so thanks for that as well. And irregular thank you. Thank you so much, Larry. All the very best and please. ನನ್ನ ಲೆಕ್ಕದಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಂಪಿಟೇಷನ್ಸ್ ಐ ಹ್ಯಾವ್ ಸೀನ್ ಇನ್ ಮ್ಯಾಂಗ್ಲೋ. ಆ್ಯಂಡ್ ಬರುವಾಗ ನಾನು ನಿಜ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಸಿಂಗರ್ಸ್ ಇಲ್ಲಿ ಸಿಗ್ತಾರೆ ಅಂತ. ಓಕೆ, ಸ್ವಲ್ಪ ಕಾಂಪ್ರಮೈಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ವಿ ರಿಯಲಿ ಹ್ಯಾಡ್ ವಂಡರ್ಫುಲ್ ಟ್ಯಾಲೆಂಟ್ಸ್ ಹಿಯರ್. ಕೇನ್ ಪ್ರಾಪರ್ಟೀಸ್ ನಮ್ಮ ಸೂಪರ್ ಸಿಂಗರ್, ದ ಫಸ್ಟ್ ಪ್ಲೇಸ್ ಸೂಪರ್ ಸಿಂಗರ್ ಟೈಟಲ್ ಗೋಸ್ ಟು ಬಲೆ ಪದ ಪನ್ಲೆ.